ಉರುವ ಅಶೋಕ್ ನಗರದ ಬಿಲ್ಲವ ಸಂಘದ ವತಿಯಿಂದ ಆಟಿಡೊಂಜಿ ದಿನೊಟ್ಟು ಆಟಿದ ನೆಂಪು ಕಾರ್ಯಕ್ರಮ ವಿಶೇಷ ಮೆರುಗು ನೀಡಿತ್ತು. ಉರುವ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭವನ್ನು ಬೋಳೂರು ಭವಾನಿ ಕ್ಯಾಟರರ್ಸ್ ಮಾಲಕರಾದ ಲೋಕಯ್ಯ ಶೆಟ್ಟಿಗಾರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಉರುವ ಅಶೋಕ್ ನಗರ ಬಿಲ್ಲವ ಸಂಘದ ಅಧ್ಯಕ್ಷರಾದ ಬಿ ದಿವಾಕರ್ ಅವರು ಮಾತನಾಡಿ, ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ. ಆಟಿ ಬಗ್ಗೆ ತಿಳಿಸೋ ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯುವ ಪೀಳಿಗೆಗೆ ಆಟಿ ತಿನಿಸುಗಳ ಬಗ್ಗೆ ಪರಿಚಯಿಸೋ ಉದ್ದೇಶ ಇದರ ಹಿಂದಿದ್ದು, ಎಲ್ಲರೂ ಒಟ್ಟು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜಕ್ಕೂ ಖುಷಿ ನೀಡುತ್ತೆ ಅಂತ ಹೇಳಿದ್ರು. ಇನ್ನು ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಬಿಜಿ ಸುವರ್ಣ ಮಾತನಾಡಿ, ಮಕ್ಕಳಿಗೆ ಆಟಿ ಅಂದ್ರೇನು ಈ ವಿಷಯದ ಬಗ್ಗೆ ತಿಳಿಸೋ ಅಗತ್ಯವಿದೆ. ಆಟಿ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೂ ತಿಳಿಯಪಡಿಸಬೇಕು. ಆಟಿಡೊಂಜಿ ದಿನ ಆರಂಭ ಮಾಡಿರೋದೇ ಬಿಲ್ಲವ ಸಂಘ. ಈಗ ಈ ರೀತಿಯ ಕಾರ್ಯಕ್ರಮಗಳು ಬೆಳೆಯುತ್ತಾ ಸಾಗಿರೋದು ನಿಜಕ್ಕೂ ಒಳ್ಳೆಯ ವಿಷಯ ಅಂತ ಹೇಳಿದ್ರು. ಈ ವೇಳೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದವರ ಮನಸೂರೆಗೊಳಿಸಿತು. ಆಟಿ ಕಳಂಚನ ನೃತ್ಯ ಹಾಗೂ ಆಟಿಯ ತಿಂಡಿ ತಿನಿಸುಗಳಾದ ತಿಮರೆ ಚಟ್ನಿ, ತೊಜಂಕ್ ಹಾಗೂ ಹಲಸಿನ ಬೀಜ ಪಲ್ಯ, ಪತ್ರೋಡೆ, ಶಾವಿಗೆ, ಪುಂಡಿಗಸಿ, ಕನಿಲೆ ಪದಿಂಗಿ ಗಸಿ, ಇಡ್ಲಿ, ಗಾರಿಗೆ, ಬಟಾಣಿ ಬಟಾಟೆ ಗಸಿ, ಹಲಸಿನಕಾಯಿ ಗಟ್ಟಿ, ಪುಂಡಿ, ತೇಟ್ಲಾ ಪದಿಂಗಿ ಗಸಿ, ಕಂಚಲ ಅಂಬಡೆ ಗಸಿ, ಉಪ್ಪಡ್ ಪಚ್ಚಿರ್ ಹೀಗೆ ಆಟಿಯ ವಿವಿಧ ತಿನಿಸುಗಳ ಸವಿ ಉಂಡ ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಖುಷಿಪಟ್ಟರು. ಆಟಿಡೊಂಜಿ ದಿನೊಟ್ಟು ಬಂಟ್ವಾಳ ಎಸ್ವಿಎಸ್ ಕಾಲೇಜು ಉಪನ್ಯಾಸಕರಾದ ಚೇತನ್ ಮುಂಡಜೆ, ಶ್ರೀಮತಿ ರಾಜಮ್ಮ, ಗಣೇಶ್ ಕುಮಾರ್ ಉರುವ, ಜೆಇ ಚಂದ್ರೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ನಮ್ಮ ನಿರಾಕರಿತ ಜೋಕ್ ಜಾತಿದ ಜೋಕೆಯನ್ನು ತವರು ದೊಡ್ಡ ಆಟಿದ ವಿಷಯ ಕರಿಪೋ ಮೂಳಿತಿನಕ್ಕೆ ಪೂರ ಆಟಿದ ವಿಷಯ ಗೊತ್ತು ಆಂಡ ಜೋಕ್ಲೆ ಕರಿಪೋ ಸಾಲೆ ಎಲ್ಲಿ ಜೋಕ್ಲೆ ಆಟಿನ ಕೃತ್ಯವಂತ ಈ ಆಟಿದ ಒಂದು ಸಣ್ಣ ದಿನವನ್ನು ಇಡೀ ಎಂಕ್ಲೇಟ್ ಇರಲಿ ಎಂಕಡೆ ಬೊಕ್ಕಲ ಎಂಕೆಲ ಕಿರಿಯಾತ್ಮಕ ಮಂತು ಮಾಡ್ಕೊಂಡು ಇದೇನೆ ನಮ್ಮ ಅಭ್ಯರ್ಥನ ಜೋಕೆ ಕರಿಪೋ ಮಾಡ್ಬೋದು ఒక ಹೊಸ ಟೈಮ್ ವಿಷಯ ಅಂತಾನೆ ಒಂದು ಮೇರೆ ಗೊತ್ತು ಕರೆಯವು ಆಕೆ ದಿನ ಪ್ರಾರಂಭ ಆದ ಮಾಡೋದನ್ನ ಇವೇ ಬಿಲ್ಲವ ಸಾಧು ಐಡಿ ಬೊಕ್ಕ ಪೂರ ದಿನ ಬಂದರೆ ಐಡಿ ಬೊಕ್ಕ ಆಗೆ ಒಂದು ದಿನ ಬಂದರೆ ಅಕ್ರಮದಿಂದ ಆಗ್ಬಿಟ್ಟು ಕೊಡ್ಸಿ ಐದು ಆಟಿನಲ್ಲಿ ಆಟಿದ ದಿನ ಆಟ ಕೊಟ್ಟು ಅವರಿಗೆ ಬರ್ತಾರೆ. ನಿಜವಾದ ಆಟದ ಪ್ರಾರಂಭ ಆಗಿ ಕಾರ್ಯಕ್ರಮ ಪ್ರತಿ ವರ್ಷ ಎಂದಿನಂತೆ ಗೊತ್ತಿಲ್ಲ, ಈ ವಿಜೃಂಭಣೆಯಿಂದ ಗೊತ್ತಿಲ್ಲ ಅಂಚಾದ್ರೆ ಕೆಲವು ಕ್ವಶನ್ ಕೆಲವು ಕೇಳಿದೆ. ಆಟಿದ ಭಾರಿ ಬಣ್ಣದ ದಿನ, ಆ ಬಣ್ಣದ ದಿನ ನೀವು ಈ ಇಟ್ಟು ಮತ್ತೊಂದು ದಾಯ ಇದೆ. ಯಾಕೆ ಏನ್ಮಂಡೆ ಆಟಿಯ ದಿನ ತುಂಬ ಭಾರಿ ಬಡಪತಿ ಇಟ್ಟಿನ ಅಂದು ಸಮ ಆಂಡ ಇಟ್ಟ ಆ ಬಡಪತಿ ಎಲೆಗಳಲ್ಲಿ ಸಾಧಾರಣ ಮಟ್ಟ ಮಾತೆಲ್ಲ ಸಿಟುವಂತರಾಗ್ತದೆ. ಅಕ್ಲೇದ ಬಂಗ ಇದ್ದಿ ಆಂಡ ಅಕ್ಲೇಗೆ ಆಂಡ ಆ ಜನ ಕಡೆಗೆ ಯುವ ಪೀಳಿಗೆಗೆ ಆ ಆಟಿದ ಬಗ್ಗೆ ತೆರಿಪ